ಆ ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್ ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಲಾವಿದರಿಗಾಗಿ ಮಾಡಿದಂತ ಈ ವೇದಿಕೆ ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಸಹಭಾಗಿತ್ವದೊಂದಿಗೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಎಲ್ಲರೂ ಕಾದು ಕುಳಿತಿರುವಂತ ಈ ಕಾರ್ಯಕ್ರಮ ಯಾವುದು? ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಪ್ರಾರಂಭಿಸುವ ಮುನ್ನ ನಮ್ಮ ಮೂರು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ತರ, ಹೌದು ಮೇಡಮ್, ನಿಮ್ಮನ್ನು ಅದರಲ್ಲೇ ಸೇರಿಸ್ಬಿಡೋಣ. ಎನಿವೇಸ್ a big round of applause to our judges, Kajitin Dice, ರಾಜ್ಗೋಪಾಲ್ ಸರ್ ಅಂಡ್ ಅಲಕಾ ಸುಬ್ರಹ್ಮಣ್ಯ. ನಮ್ಮೆಲ್ರಿಗೂ ಮಹಾಗುರು, ಈ ಕಾರ್ಯಕ್ರಮದ ಮೇನ್ ಕೇಂದ್ರ ಬಿಂದು ಆಗಿರುವಂತ ಗುರು ಕಿರಣ್ ಸರ್, ವೆಲ್ಕಮ್ ಯು. ಈ ಕಾರ್ಯಕ್ರಮದ ಸಂಯೋಜಕರು ಹೌದು, ಕಲಾ ಪೋಷಕರು ಹೌದು, ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರು ಮಿಸ್ಟರ್ ಎಕ್ಸ್, ದಿ ಎಕ್ಸ್ ಫ್ಯಾಕ್ಟರ್. ಎಸ್, ದಟ್ ಇಸ್ ಮಿಸ್ಟರ್ ವಿಜಯನಾಥ್ ವಿಠಲ್ ಶೆಟ್ಟಿ. ಎಲ್ರಿಗೂ ಸ್ವಾಗತವನ್ನ ಕೋರ್ತಾ ನಮ್ಮ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ, ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್, ಮಲೈಕಾ ದ ಸಾರಿ ಶಾಪ್, co-sponsored by Sun Premium Refined Sunflower Oil, Aruna Masala, Indrani Amrit Palace, Vismaya Infotainment Park, Kannuru, Karthik Roofing, Dream Kitchen Interiors, Karangal Padi. Thanks to all our sponsors anna ಹೇಳ್ತಾ I request all the four singers ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇಟ್ ಈಸ್ ಡೆಸಿಷನ್ ಟೈಮ್. All the four singers unplanned are in black and all the four singers have really sung good. So it is up to the judges to select the best. Over to Guru Anna for the very difficult task. Guru Anna, please. Competition is a competition. So rules are rules. Actually, 4 ಜನಲ ಎಡ್ಡೆ ಬಂತಾರೆ. ಎಂಡಕ್ಕೆ ಎಂಡ ಆಲ್ ಹ್ಯಾವ್ ಪರ್ಫಾರ್ಮ್ಡ್. ಆಫ್ ಕೋರ್ಸ್ ನಿಶಾಂತಕ್ಕೆ ಲಾರಿ ಉಂಡೆ ಇಜ್ಜದ ಕಂಪೆಯಿಂದ ಓಕೆ. ನಿಶಾಂತ್ ಆಫ್ ಕೋರ್ಸ್ ಇಸ್ ಫ್ರಮ್ ದ ಬಿಗಿನಿಂಗ್ ಎಡ್ಡೆ ಮಲ್ತೊಂದುಲ್ಲೆ. ಈಸ್ ಆಸ್ ಯೂಶುವಲ್ ಸಂಗ್ ವೆಲ್. And Lahari and Pramod, there are a lot of improvement in their singing. Vaishnavi is still maintaining the same but all four, all four have done good, and there's no much of wide difference in the marks. Pramod, who sang the best today? According to me, Lahari and Nishan. I am in that, but Lahari is better than Lahari, okay. Vaishnavi? Lahari. Who sang? Pramod. There's a competition between you and Pramod now. Okay, let's see what judges have decided. Judges, who's the best singer according to your marks today? Today's best singer is Lahari. ಚೂಕಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. Congratulations, Lahari. Congrats again. One really tough job. Matra only chance upon bana, because initially according to rules it says we had to eliminate one singer per episode, because we have to cut it down to 18 for the next round. 24 singers ullere. So enda it's very tough to eliminate one. So as per the decision today, Raddu jana danger zone upondulere. ಆ ರಡ್ಡು ಜನ ನೆಕ್ಸ್ಟ್ ರೌಂಡ್ ದ ರಡ್ಡು ಜನ ಒಟ್ಟಿಗೂ ಡೇಂಜರ್ ಝೋನ್ ಹೋಗ್ಬೋದು. ಇತ್ತಿನ 4 ಜನ ಒಟ್ಟು two singers will be eliminated in the next round. Who's the weakest, or who goes to which 2 singers ಡೇಂಜರ್ ಝೋನ್ಗೆ ಏರ್ ಪೋಂದುಲ್ಲರು ಎಂದು ಜಡ್ಜಸ್ ಸ್ಟೆಪ್ ಇರಾಕಿ ಅವನಿಗೆ. Nishan Sir. and Pramod,
ಎಕ್ಸ್ಪ್ರೆಷನ್ ಕಾಣಿಸ್ತಾ ಇಲ್ಲ ನಿಮ್ಮದು. ಏನು ಅನಿಸ್ತಾ ಇದೆ? ಪರವಾಗಿಲ್ಲ ಸರ್, ಬಟ್ 50-50 ಚಾನ್ಸಸ್ ಇರ್ಬೋದು ಅಂತ ಅನಿಸುತ್ತೆ. ಬಚಾವ್ ಆಗ್ಬೋದು, ಹೊರಗಡೆ ಹೋಗ್ಲೂಬಹುದು ಅನಿಸ್ತಾ ಇದೆಯಾ? ಹೌದು. ಎರಡಕ್ಕೂ ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಅಂತಲ್ಲ, ವಿ ನೀಡ್ ಟು ಬಿ ಗೆಟ್ ರೆಡಿ ಫಾರ್ ಎವ್ರಿಥಿಂಗ್, ರೈಟ್? ಬಚಾವ್ ಆದರೆ ಏನು ಮಾಡ್ತೀರಾ? I'll be happy and improve more than this. ನಿಶಾನ್, Sir, ಏನು ಅನಿಸ್ತಾ ಇದೆ ನಿಮಗೆ? same opinion. ನಿಶಾನ್, Sir, ನಿಮ್ಮ ಸಿಂಗಿಂಗ್ ನಾನು ತುಂಬ ಇಷ್ಟಪಟ್ಟಿದ್ದೆ ಲಾಸ್ಟ್ ರೌಂಡ್ಸಲ್ಲೆಲ್ಲ. ಬಟ್ ಇವತ್ತು ಏನೋ ಒಂದು ಫೈನ್ ಟ್ಯೂನಿಂಗಲ್ಲಿ ಏನೋ ಸಮಸ್ಯೆ ಇತ್ತು ಅನ್ಸುತ್ತಲ್ಲ, ಆ ಒಂದು ಕಾರಣಕ್ಕೆ ಸ್ವಲ್ಪ ಡೌಟ್ ಬರ್ತಾ ಇದೆ ಅಲ್ವಾ? ಏನಂತ ಗೊತ್ತಾಗ್ತಾ ಇಲ್ಲ. ವಾಟ್ ಅಬೌಟ್ ವೈಷ್ಣವಿ? ಏನು ಬಚಾವಾಗಿದ್ದೀನಿ ಅಂತ ಅನಿಸ್ತಾ ಇದೆಯಾ? ಡೇಂಜರ್ ಝೋನಿಗೆ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆಯಾ? ಹಾಂ, ಚಾನ್ಸಸ್ ಇದೆ ಅನಿಸ್ತಾ ಇದೆಯಾ? ಎಸ್ ಎಸ್. ಲಹರಿ ಇಸ್ ಶಿ ಹಸ್ ಡನ್ ವೆಲ್ ಜಾಬ್, ಬಟ್ ನಿಮ್ಮಲ್ಲಿ ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ತೊಂದರೆ ಇದೆ ಅಂತ ಅನಿಸ್ತಾ ಇದೆ. ಸೊ ನಾವು ಜಡ್ಜಸ್ ಇವಾಗ ಡಿಸೈಡ್ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ ನೆಕ್ಸ್ಟ್. ಲಹರಿ, ಯು ಆರ್ ಆಲ್ರೆಡಿ ಸೇಫ್. ಚೆನ್ನಾಗಿ ಹಾಡಿದಾರ. ದಿಸ್ ಎಪಿಸೋಡ್ಸ್ ಬೆಸ್ಟ್ ಸಿಂಗರ್. ನಮ್ಮ ಸೂಪರ್ ಸಿಂಗರ್. ವೈಷ್ಣವಿ, you have taken a tough song of Hare Krishna sir. It was a tough song. You have tried a lot. ಹತ್ರ ಬರೋದಕ್ಕೆ ಟ್ರೈ ಮಾಡಿದ್ದೀರಾ. ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತು. ಆ್ಯಂಡ್ ಅಬೌಟ್ ನಿಶಾನ್, ಒಳ್ಳೆ ಹಾಡು, ಬಟ್ ಕ್ಯಾಜಟನ್ ಹೇಳ್ದಂಗೆ ಇವತ್ತೇನೋ ನಿಮ್ಮ ರೆಗ್ಯುಲರ್ ಪರ್ಫಾರ್ಮೆನ್ಸ್ ನಮ್ಗೆ ಸ್ವಲ್ಪ ಕಡಿಮೆ ಇತ್ತು ಅಂತ ಅನಿಸ್ತಾ ಇತ್ತು. ಕರೆಕ್ಟ್ ಅಲ್ವಾ? ಇವನ್ ಬಿಗಿನಿಂಗನ್ನು ನಾನು ಹೇಳಿದೆ ಅಲ್ಲಿ ಸ್ವಲ್ಪ ಪಿಚಿಂಗ್ ಪ್ರಾಬ್ಲಮ್ ಇತ್ತು ಅಂತ. ಪ್ರಮೋದ್, ಚೆನ್ನಾಗಿ ಹಾಡಿದ್ದೀರಾ. ಇಟ್ ವಾಸ್ ವೆರಿ ಗುಡ್ ಸೂತಿಂಗ್ ಸಾಂಗ್. ನಾನು ಹೇಳಿದೆ ಚೆನ್ನಾಗಿತ್ತು ಅಂತ. ಬಟ್ ಇವ್ರು 3 ಜನ ತಗೊಂಡಿರೋ ಸಾಂಗ್ ಕಂಪೇರ್ ಮಾಡಿದರೆ ನಿಮ್ಮ ಹಾಡು ಸ್ವಲ್ಪ ಸಿಂಪಲ್ ಆಗಿತ್ತು, ಬಟ್ ನೀಟಾಗಿ ಹಾಡಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾದ್ರೆ ಪ್ರಮೋದ್, ಇವತ್ತು ನೀವು ಯು ಆರ್ ಇನ್ ಡೇಂಜರ್ ಝೋನ್. ಆ್ಯಂಡ್ ಒನ್ ಮೋರ್, ಯಾರು ಡೇಂಜರ್ ಝೋನ್ ಇದ್ದಾರಂತ ಅಲ್ಕಾ ಮ್ಯಾಮ್ ಹೇಳ್ತಾರೆ. ವೈಷ್ಣವಿ, ನಿಶಾನ್ ಇಬ್ಬರು ಒಳ್ಳೆ ಸಿಂಗರ್ಸ್. ವೈಷ್ಣವಿ, ಡೋಂಟ್ ವರಿ, ಸ್ಮೈಲ್. ನಿಮ್ಮ ಆ ಫೇಸ್ ನಮ್ಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ. ಸ್ಮೈಲ್, ಯಾ. ಆ್ಯಂಡ್ ಇಬ್ಬರು ನೋಡಿದ್ರೆ ಟಫ್ ಸಾಂಗ್ನೇ ಚೂಸ್ ಮಾಡಿದ್ದೀರಾ, ಟಫ್ ಸಾಂಗ್ನೇ ಹಾಡಿದ್ದೀರಾ. ನಮ್ಮ ಜಡ್ಜಸ್ದು ಎಲ್ಲ ಮಾರ್ಕ್ಸ್ ನೋಡಿ ಎಲ್ಲ ಮಾಡಿದ್ರೆ ಐ ಆಮ್ ವೆರಿ ಸಾರಿ. ನಿಶಾನ್, ಯು ಆರ್ ಇನ್ ಡೇಂಜರ್ ಝೋನ್. ಬೇಜಾರೇನು ಮಾಡಬೇಡಿ. ಯು ಹ್ಯಾವ್ ಒನ್ ಮೋರ್ ಚಾನ್ಸ್. ಕೀಪ್ ಪ್ರಾಕ್ಟಿಸಿಂಗ್. ಆಲ್ ದಿ ಬೆಸ್ಟ್. ಆ್ಯಂಡ್ ವೈಷ್ಣವಿ, ಯು ಆರ್ ಸೇಫ್. ನಮ್ಮ ಸೂಪರ್ ಸಿಂಗರ್. ನಮ್ಮ ಸೂಪರ್ ಸಿಂಗರ್. ಶ್ರೀಕೃಷ್ಣನ ಭಕ್ತಿಯೂ ಹೌದು, ಶ್ರೀಕೃಷ್ಣ ಆಶೀರ್ವಾದ ಕೂಡ ಇವರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಉಡುಪಿಯಿಂದ ಬಂದಂತ ಆಯ್ರಾ ಆಚಾರ್ಯ ಈ ದಿನದ ಮೊದಲ ಕಂಟೆಸ್ಟೆಂಟ್. ಓವರ್ ಟು ಹರ್. थोड़ा थोड़ा सवाब है, थोड़ा थोड़ा गुनाह है, फितरत ये तेरी ना खुली किताब है, तेरी नीयत खराब है, थोड़ा थोड़ा सवाब है, थोड़ा थोड़ा गुनाह है, तेरी ना खुली किताब है, तेरी नीयत खराब है, जाने क्या है कहानी ये तो बता, किस पे नजर है, किसकी फिक्र है, ये तो बता, फितरत तेरी ना खुली किताब है, तेरी नीयत खराब है, खराब है, खराब है।
खराब है थोड़ा थोड़ा सवाब है थोड़ा थोड़ा गुनाह है फितरत ही तेरी ना खुली किताब है तेरी नीयत खराब है खराब जाने क्या है कहानी ये तो बता किस पे नजर है किसकी फिक्र है ये तो बता फितरत ही तेरी ना खुली किताब है तेरी नीयत खराब है खराब है Brilliantly. Thank you. Judges, ದಾದಾ ನನ್ನ పేరు ತೂಕ. Okay. Kittu sir. ಡಿಫ್ರೆಂಟ್ ಆಗಿತ್ತು ಇದು ಸಾಂಗ್. ಥ್ಯಾಂಕ್ ಯು. ಇಟ್ ವಾಸ್ ನಾಟ್ ಅ ಕಾಮನ್ ಪ್ಯಾಟರ್ನ್. ಎಲ್ಲಿ ಅಂದರೆ ಒಂದು ನೋಟ್ ಸ್ಟಾರ್ಟ್ ಆಗುತ್ತೆ, ಬಟ್ ಎಕ್ಸಾಕ್ಟ್ಲಿ ಆ ನೋಟಲ್ಲಿ ಇರಲ್ಲ ನೀವು. 2 ನೋಟ್ಸ್ ಇರುತ್ತೆ, ಒಂದು ನೋಟಿಂದ ಸ್ಲಿಪ್ ಆಗಿ ಹೋಗ್ತಿರಲ್ಲ. ಅದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಅದು. ಥ್ಯಾಂಕ್ ಯು ಸರ್. ಅಲ್ಲಿ ಒಂದು ಒಳ್ಳೆ ಗಾಯಕರ ಲಕ್ಷಣಗಳು ಕಾಣಿಸುವಂಥ ಒಂದು ಸ್ಪಾಟ್ ಅದು. ಯು ಡಿಡ್ ಇಟ್. ಥ್ಯಾಂಕ್ ಯು ಸರ್. ವಿಬ್ರಾಟೋಸ್ ಸ್ಪೆಷಲಿ ಅದು ಕೂಡ ತುಂಬ ಚೆನ್ನಾಗಿದೆ. ನೀವು ಹಾಡುವಂಥ ವಿಬ್ರಾಟೋಸ್ಗಳು, ಎಸ್ಪೆಷಲಿ ವಿಬ್ರಾಟೋಸ್ಗಳಲ್ಲಿ ಕೂಡ ಒಂದು ಫಾರ್ಮ್ಯಾಟ್ಸ್ಗಳಿದೆ. ಅದು ಸಿಂಗಿಂಗ್ ಮೋಡ್ ಥರ ಹೋಗಬೇಕು, ಎಸ್ಪೆಷಲಿ ತಾಳದ ಜೊತೆ ಕೂಡ ಬ್ಲೆಂಡ್ ಆಗಬೇಕು. 2 ವಿಷಯ ಇದೆ ಅಲ್ಲಿ. ವಿಬ್ರಾಟೋಸ್ ಹಾಡುವಾಗ ಸುಮ್ಮನೆ ಅಂತ ಹಾಡ್ಬೋದು, ಅದು ವಿಬ್ರಾಟೋ ಆಗಲ್ಲ. ಅದು ವಾಯ್ಸನ್ನು ಸಿಂಪ್ಲಿ ವೈಬ್ರೇಟ್ ಮಾಡಿದಾಗುತ್ತೆ. ವಿಬ್ರಾಟೋ ಈಸ್ ಸಮಥಿಂಗ್ ಲೈಕ್ ಗೋಸ್ ವಿತ್ ದ ರಿದಮ್ ಆ್ಯಂಡ್ ದ ಫೀಲ್. ಅದು ತುಂಬ ಚೆನ್ನಾಗಿದೆ ನೀವು ಹಾಡಿರುವಂಥದ್ದು. ಯು ಗಿವನ್ ಯು 100%. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಹಾಂ ಕೊಟ್ಟಿದ್ದೀರಾ? ಪ್ರಾಕ್ಟೀಸ್ ಮಾಡಿದಷ್ಟು ಬೆಸ್ಟ್ ಆಗಿ ಪರ್ಫಾರ್ಮ್ ಸಹ ಮಾಡಿದ್ದೀರಾ? ಹಾಂ. ಲೆಟ್ಸ್ ಸಿ ದಿ ಎಕ್ಸ್ ಫ್ಯಾಕ್ಟರ್ ಶೂಸ್. ವಿಜಯಣ್ಣ ಪ್ಲೀಸ್. I think the song was very good, very well sung. Bari Purludu Padya Pandar, I think the high, I don't know, I think the high pitches was superb. And, Thank you. and you got a lot of depth in your voice also. That is really good, and your smile is also very nice. You should keep continue practicing more and improve, because in every stage all the participants are getting time to practice for a long time, and they're coming out better than the previous rounds. So I think today was spot on, perfect, no complaints. Thank you. And I wish you all the best. Thank Thank you. you, sir. Thank you. Thank you so much. Vijayana, you're also getting into technical singing languages. Simple ones. Ante grasp One of the on. simple ones. All put gap no correct word attan. Thank you But so I think much. in the end of the show I'll be a good judge. Yeah. We're both learning singing. At the end of the show, I'll also perform. For Okay, Guru okay. Gurana, please. Please tell me, I will not come that day. Gurana, please. ಓಕೆ ಐರಾ, ಹಲೋ ಸರ್. ಎಷ್ಟು ಟೈಮ್ ಇರ್ತಂದ ಪ್ರಾಕ್ಟೀಸ್ ಮಲ್ಬರೆ? ಡೈಲಿ ಮೋರ್ ದೆನ್ 2 hours. ಓಕೆ, ಬಿಕಾಸ್ ಇಟ್ ಶೋಸ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್. ಫಾರ್ ದ control in your voice. ಥ್ಯಾಂಕ್ ಯು ಸರ್. This type of song, in everything, because Shruti, Tala, Burdu, there are a lot of other features in the song, which you have tried to imitate, and it was very natural. When it came to it, it was very natural. But one thing definitely it shows, you have taken loads of time for this. Unjau, everything, I like the control, and because for your age, okay, you're lucky that you got a teacher at home. For your age, getting this control is good. ಥ್ಯಾಂಕ್ ಯು ಸರ್. Okay, now about mistakes. Our job is to find out mistakes, of course. Vibratos was the highlight in the song.
But vibrators on the Radumuji cadet, you had a tendency of going a little sharp. So that has to be controlled. And while singing in the studios, track uppundu. Track dottu click track like ಏನುಂಡು. Click track ಇಜ್ಜನಿನಪಾಗ after a silence coming to the beat, I think the first second bit you were just waiting for the rhythm to come, so that click or thala should run in the mind. It should be absolutely on back, because ಒಂದು 8 ಬಾರ್ ಬಿಟ್ಟರು ಮತ್ತೆ ಬರುವಾಗ you have to start on the bar. That should be the calculation. It takes a little bit time. You have to improve on that. I think see, when you are singing a track where they let about 2 to 3 bars blank ಇರುವಾಗ, it takes time to get into the, even anybody, even ನನಗೂ ಅದು ಆಗತ್ತೆ. So good start to the program. Congratulations. Thank you so much, judges. All the very best. Very well sung, Ira. Thank you so much. Kane Properties presents ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಆರು ಪದ್ಯ ಮುಗಿಪುನಾಗ ಎಲ್ಲಿರುವೆ ಬಂಡಿ ಸತಿಗೆ ಬಲ್ತೋ ಬನ್ನ ಯಾನ್ ಅಂಚನೆ ಇನ್ನಿಯಪ್ಪ ಗೊತ್ತಿಜಿ. I felt this was a wrong selection of song. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ವಿರಾಮದ ನಂತರ ಮತ್ತೆ ಸ್ವಾಗತ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬರುವಂತ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ, ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಮೆಡ್ಫಾಸ್ ಸಿರಮಿಕ್ಸ್ ಮಂಗಳೂರು, ಉಷಾ ಜ್ಯುವೆಲ್ಲರ್ಸ್ ಬಿಸಿ ರೋಡು, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು. ಇವರಿಗೆಲ್ಲ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ಸ್ಟೇಜ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಕೇವಲ ಪ್ರಾಕ್ಟೀಸ್ ಇಂದ ಮಾತ್ರ ಯಾವುದೇ ಒಂದು ಕೋಚಿಂಗ್ ಅಥವಾ ಟ್ರೈನಿಂಗ್ ಇಲ್ಲದೆ ಹಲವಾರು ಶೋಸ್ಗಳನ್ನ ಕೊಟ್ಟು ಇದೀಗ ಈ ವೇದಿಕೆಯಲ್ಲಿ ಟಾಪ್ 24 ಕಂಟೆಸ್ಟೆಂಟ್ ಅಲ್ಲಿ ಸೆಲೆಕ್ಟ್ ಆದಂತ ಹಳೆ ಅಂಗಡಿಯಿಂದ ಕುಮಾರ್ ಅವರು ನಮ್ಮ ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ತೇಲುವ ಈ ಮೋಡದ ಮೇಲೆ ನೀನು ನಿಂತ ಹಾಗಿದೆ, ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ. ತೇಲುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ ಚೆಲುವೆ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ,
ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಯಾರದು? ಯಾರು? ಗೊತ್ತಿಲ್ಲ, ಅಷ್ಟೊಂದು ಕಾಡ್ತಾ ಇರೋರು ಯಾರು? ಗೊತ್ತಿಲ್ಲ. ಯಾರಿಗಾದ್ರೂ ಡೆಡಿಕೇಶನ್ ಇದೆಯಾ? ಇಲ್ಲ ಇಲ್ಲ, ನೀವು ನಗ್ನಗ್ತಾ ಹೇಳ್ತಿದ್ರಿ. ಯಾರಾದ್ರೂ ಇರ್ಬೇಕು ಒಬ್ರು. ಇಲ್ಲ ಇಲ್ಲ ಹಾಗೇನಿಲ್ಲ. ಓಕೆ, ಯಾರಿಗಾದ್ರೂ ಡೆಡಿಕೇಟ್ ಮಾಡೋದು ಅಂತಿದ್ರೆ ಯಾರಿಗಿರ್ಬೋದು? ಯಾರಿಗಿಲ್ಲ. ಹೇಳಿ ಅಪ್ಪ, ತೊಂದ್ರೆ ಇಲ್ಲ. ಫ್ರೆಂಡ್ಸ್ ಫ್ರೆಂಡ್ಸ್ ಯಾರು? ನಮ್ಮ ಅಣ್ಣ ಬಂದಿದ್ದಾರಲ್ಲ ಇಬ್ರು. ಅಣ್ಣವರಿಗೆ ಇರ್ಲಿ, ಆದ್ರೆ ಡೆಡಿಕೇಶನ್ ಬೇರೆ ಯಾರಿಗಾದ್ರೂ ಬೇಕು. ಯಾರಿಗೆ? ಮನವ ಕಾಡುವ ರೂಪಸಿಯೇ ಯಾರಿಗಿಲ್ಲ. ಯಾರಿಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ರಾಜ್ ಸರ್, ನಿಮ್ಮ ಕಮೆಂಟ್ಸ್ ಪ್ಲೀಸ್. ತುಂಬ ಚೆನ್ನಾಗಿತ್ತು. ರಾಜಾ ನಾಗೇಂದ್ರ ಅವರ ಕಂಪೋಸಿಷನ್. ಆ ದೋಸ್ ದೇಶಲ್ಲಿ ಸೂಪರ್ ಹಿಟ್ ಸಾಂಗ್. ಆ ದಿನಗಳಲ್ಲಿ ತುಂಬ ಹಿಟ್ ಆಗಿರೋ ಸಾಂಗ್ ಇದು. ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ನನಗೇನೋ ಆ SP ಸರ್ ಹಾಡಿರೋ ಇದಿದೆಯಲ್ಲ, ಆ ಎಕ್ಸ್ಪ್ರೆಷನ್ ಅದೆಲ್ಲೋ ಸ್ವಲ್ಪ ಮಿಸ್ಸಿಂಗ್ ಅಂತ ಅನಿಸ್ತದೆ. ಚೆನ್ನಾಗಿದೆ, ಎಲ್ಲಿಯೂ ಏನು ಮಿಸ್ಟೇಕ್ ಆಗಿಲ್ಲ. ಚರಣದಲ್ಲಿ ಒಂದು ಸ್ವಲ್ಪ ಟೆಂಪೋ ಒಂದು ಸ್ವಲ್ಪ ಡ್ರ್ಯಾಗ್ ಆಯಿತು ಒಂದು ಅಲ್ಲಿ. ದಟ್ ಈಸ್ ನೆಗ್ಲಿಜಿಬಲ್. ಬಟ್ ಓವರ್ ಆಲ್ ಸಾಂಗ್ನ SP ಸರ್ನ ಆ ಫೀಲ್ ಎಲ್ಲಿ ಒಂದು ಸ್ವಲ್ಪ ಮಿಸ್ಸಿಂಗ್ ಇತ್ತು ಅನಿಸಿತು. ಅದರ್ವೈಸ್ ಎಲ್ಲ ಕಡೆ ಚೆನ್ನಾಗಿ ಆಡಿದ್ದೀರಾ, ತುಂಬ ಚೆನ್ನಾಗಿ ಆಡಿದ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. I'm very proud that you have come to this level. I'm very happy to see you. ಮಸ್ತ್ ಖುಷಿ ಅಂದ್ರೆ ಅಂತದ್ದು. ಏಕಡೆ ಬಂದಾಗ ಏನಿಲ್ಲ ಪಾತಿರಿ ಏನು ಪಂಡ ಇನ್ನು ಓ ಪದ್ದ ಪನ್ಪರ್ ಇರ್ ಪಂಡ ಏನೇನು ಲವ್ ಸಾಂಗ್ ಪನ್ಪಂದು ನಾನು ಇಲ್ಲ ಕೇಂಡ ಎದೆಗ ಇರ್ ಪಂಡ ಸೌಜನ್ಯ ಗಾತ್ರಿ ಏನು ಪದ್ಯ ಪನ್ಪ ಹೊಂಟರು ಇತರ ಇಚ್ಚಿನ ಪನ್ಪರ್ ಸುಳ್ಳು ಅನ್ಪಿಂಡ ಸ್ಟೇಜ್. ಆ್ಯಕ್ಚುಲಿ ಆರ್ ಬಂಡ್ ಟುಡೇಸ್ ಸಾಂಗ್ ಇಸ್ ಫಾರ್ ಸೌಜನ್ಯ. So you were asking him gadi gadi kinda. No problem. I take it as a compliment. Thank you so much. Compliment, yeah. Avla itu porludu bantar, that is much the more. Thank you so much, Kumar. Thank you. So I hope you're happy now. Kumar, very well done. I think the song was very good. And Kannada enga artha pachi bakkala enga mastu ಖುಷಿ ಅಂಡಿನ ವಾಯ್ಸ್ ಬದಕ್ಕೆ. And then I like what you're wearing also. I think you're wearing a jacket. It looks nice on you. So very good and very well sung. Bari Purlandu, I wish you all the best. Thank you sir. Thank you sir. Thank you so much. Ir nija panti nanda olpida ಹಿಡ್ದು ವಿಜಯನಡ ಇಜ್ಜಾತ ಗೊತ್ತು. ಮಹಾಗುರು ಗುರುವಣ್ಣ ಪ್ಲೀಸ್. ಆರು ಪದ್ಯ ಮುಗಿಪುನಾಗ ಎಲ್ಲಿರುವೆ ಬಂಡಿ ಸತಿಗೆ ಬಲ್ತೋ ಬಂದ ಯಾನ್ ಅಂಚನೆ ಎನ್ನಿಯಪ್ಪ ಗೊತ್ತಿச்சு. ಕುಮಾರ್ ಎಡ್ಡ ಬಂಡರಿನಿ ಆಕ್ಚುಲಿ ಕಂಪ್ಯಾರಿಟಿವ್ಲಿ ಇನ್ ರೌಂಡ್ಸ್ ಇಟ್ ಹೆಂಗೆ ಖುಷಿ ಆಯ್ತು. ಆ್ಯಕ್ಚುಲಿ ಪಲ್ಲವಿ ವಾಸ್ ವೆರಿ ಗುಡ್. ಎವ್ರಿ ಟೈಮ್ ಯು ಸ್ಯಾಂಗ್ ದ ಪಲ್ಲವಿ, ಇಟ್ ವಾಸ್ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚರಣ ಒಂಜಿ ರೆಡ್ ಲೈನ್ ಫ್ಲಾಟ್ ಬೋಂಡು ಐಡ್ದು ಪಲ್ಲವಿ ಇಡ್ ಪೂರ ಎವ್ರಿಥಿಂಗ್ ವಾಸ್ ಓಕೆ. ನಗುವ ಪಂಡ ಸಾತಿಗೆ ಇಡೀ ಪದ್ಯೋಡ್ಲ ಇರೊಂಜಿನ 3-4 ಸರ್ತಿ ಪಂಡಾರು ನಗುವ ಇರ್ ಕರೆಕ್ಟ್ ಪನ್ನೊಂದು ಇಜ್ಜಾರು ಪನ್ಲೆಗೆ ಅಪಿರ. ನೆಕ್ಸ್ಟ್ ಲೈನ್ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ. ಇತ್ತ ಬೆಟ್ರು ನಗುವ ನಗುವ ಈ ನೋಟ್ ಪ್ರತಿ ಸರ್ತಿ ತಪ್ಪು ಅಂತಾರೆ. ಇತ್ತೆಲ್ಲ ಇಟ್ಸ್ ನಾಟ್ ಪರ್ಫೆಕ್ಟ್ ಬಟ್ ಇಟ್ಸ್ ಮಚ್ ಕ್ಲೋಸ್, ಮಚ್ ಬೆಟರ್. ಈ ಒಂದು ಲೈನ್ ಈ ನಗುವ ಪೂರ ಇಡೀ ಪದ್ಯೋಡು ಇಟ್ಲ ಕರೆಕ್ಟ್ ಬೈಜಿ ಬೇತೆ ಪಲ್ಲವಿ ಎಡ್ಡ ಬೈದನೆ ಚರಣ್ ಔಟ್ ಆಫ್ ಕೋರ್ಸ್ ಫ್ಯೂ ಮಿಸ್ಟೇಕ್ಸ್ ಕೀಪ್ ಇಟ್ ಪನಗ ಆ್ಯಕ್ಚುಲಿ ಒಂದೇ ದಾದ ಪನೊಂದು ಲಿಟಲ್ ಮ್ಯೂಸಿಕ್ ಕಲ್ತನ ಬೆಟರ್ ತೋಜುಂಡು. But good, there's a lot of improvement in you. Keep it up. Okay sir. Thank you so much ಗುರುವಣ್ಣ. ಖುಷಿ ಆದಂಡೆ ಖುಷಿ ಆದಂಡೆ ಕಮೆಂಟ್ಸ್ ಕೇಂದ್ರ ದಾದ ಆದ ಮಸ್ತ್ ಖುಷಿ. ನರ್ವಸ್ ಆದಿತ್ತಾರೇನಿ ಪರ್ಫಾರ್ಮೆನ್ಸ್ ಇಡ್ದುಂಬು? ಫಸ್ಟ್ ರೌಂಡ್ ನರ್ವಸ್ ಆಗಿ ಇನಿ ನರ್ವಸ್ನೆಸ್ ಇದೆ ಫುಲ್ ಕಾನ್ಫಿಡೆನ್ಸ್. ಓಕೆ, ಕಾನ್ಫಿಡೆನ್ಸ್ ಏಪಲ್ ಏಪಾಡೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಒಂದು ಪುಟ್ಟ ವಿರಾಮ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗ ಲೈಫು ಆಚಗ ಕೊಳ್ಳೆ ವೈಫು ಕಣ್ ತುಂಬ ನೀರು ಬಾಯ್ ತುಂಬ ಬೀರು ಕಣ್ ತುಂಬ ನೀರು ಬಾಯ್ ತುಂಬ ಬೀರು ನಿಜವಾಗ್ಲು 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 ಬಾರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು ಗಂಡ್ ಮಕ್ಳ ತವರು. Very well sung and I think you really do well.
ಖಾಲಿ ವಾಟ್ರ್ ಬಾಟ್ಲ್ ಹಿಡ್ಕೊಂಡಾಗ ಇಷ್ಟೆಲ್ಲ ಇಂಪ್ರೂವೈಸ್ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇದು ಒರಿಜಿನಲ್ ಸಾಂಗಲ್ಲಿ ಇಲ್ಲ ಅಲ್ವಾ, ಆ ಸಂಗತಿ ಇಲ್ಲ. ಆ್ಯಂಡ್ ಅದು ಬಾಟ್ಲ್ ಖಾಲಿ ಆಗಿರ್ಲಿಲ್ಲ, ಅದಕ್ಕೆ ಹಿಂಗೆಲ್ಲ ಬಂತು. ಇಲ್ಲ, ಖಾಲಿ ಆಗಿದ್ದಕ್ಕೆ ಈಗ ಬಂತು ಮ್ಯಾಮ್, ಇಲ್ಲಾಂದ್ರೆ ನಾನು ಕೇಳಿದ್ದಕ್ಕೆ ಇಲ್ಲ ಅಂದ್ರೆ ಇದೇನಪ್ಪ ಇದು. ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಚಿಕ್ಕ ಪುಟ್ಟ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಮೆಡ್ಫಾಸ್ ಸಿರಮಿಕ್ಸ್, ದಟ್ ಇಸ್ ಫ್ರಮ್ ಮ್ಯಾಂಗ್ಳೂರ್, ಉಷಾ ಜ್ಯುವೆಲರ್ಸ್, ದಟ್ ಇಸ್ ಫ್ರಮ್ BC ರೋಡ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು. ಇವರಿಗೆಲ್ಲರ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ಸ್ಟೇಜ್. ಹಲವಾರು ಕಂಟೆಸ್ಟೆಂಟ್ ಬಂದು ನಮ್ಮ ಜಡ್ಜಸ್ ಅನ್ನ ಇಂಪ್ರೆಸ್ ಮಾಡಿ ಹೋಗಿದ್ದಾರೆ, ಆದರೆ ರಾಕ್ ಸ್ಟಾರ್ ಅಂತ ಬಿರುದು ಪಡೆದವರು ಒಬ್ಬರಿದ್ದಾರೆ. ನಮ್ಮ ಎಕ್ಸ್ ಫ್ಯಾಕ್ಟರ್ ಜಡ್ಜ್ ಮಾಡುವಂತ ವಿಜಯಣ್ಣ ಅವರು ರಾಕ್ ಸ್ಟಾರ್ ಅಂತ ಗುರುತಿಸಿದಂತ ಈ ಸ್ಪರ್ಧಾಳು ಈಗ ಬಂದು ಈ ಸ್ಟೇಜ್ ಅನ್ನ ಗಡಗಡ ಅಂತ ಅಲ್ಗಾಡಿಸ್ಲಿಕ್ಕಿದ್ದಾರೆ ಅಂತ ಎಣಿಸ್ತಾ ಇದ್ದೇವೆ. ಸೊ ಪ್ಲೀಸ್ ವೆಲ್ಕಮ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ರಜತ್ ಬಾಲಚಂದ್ರ ಹೆಗ್ಡೆ. ಯಾವತ್ತು ಮನ್ಸ ಒಂಟಿ ಪಿಸಾಚೆ ಅಲ್ಲ, ಬಾರ್ ಸಪ್ಲೈಯರ್ಗಿಂತ ಒಳ್ಳೆ ಗೆಳೆಯ ಒಳ್ಳೆ ಗೆಳೆಯ ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗಾಕೊಳ್ಳೆ ಬೈಫು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗಾಕೊಳ್ಳೆ ಬೈಫು. ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗ ಲೈಫು, ಆಚೆಗಾಕೊಳ್ಳೆ ವೈಫು. ಒಂದು ಓಡ್ಸವಳೆ ನಮ್ ವೈಫು. ಊರಿಗೂರೆ ಸುಡುಗಾಡು, ಊರಿಗೂರೆ ಸುಡುಗಾಡು, ಎಣ್ಣೆ ಅಂಗಡಿ ಒಂದೇ ಸಾವಿಲ್ಲದ ಪ್ಲೇಸು. ಬಾರು ಬಾಗ್ಲು ದಯವಿಟ್ಟು, ಬಾರು ಬಾಗ್ಲು ದಯವಿಟ್ಟು 24 hours ಮುಚ್ಚಬೇಡಿ ಪ್ಲೀಸು. ಹುಡುಗರು ಒಳ್ಳೆರು, ಎಣ್ಣೆ ತುಂಬಾ ಕೆಟ್ಟದ್ದು, ನೆಲಿ ಕುಡಿಯೋದು ನಮ್ಗೆ ಬಿಟ್ಟಿದ್ದು. ದುಃಖಕ್ಕೆ ನೀರು ಕುಡಿತಾರೆ ಯಾರು, ದುಃಖಕ್ಕೆ ನೀರು ಕುಡಿತಾರೆ ಯಾರು. ನಿಜವಾಗ್ಲು ಅಣ ನಿಜವಾಗ್ಲು ನಿಜವಾಗ್ಲು ಬಿಲ್ಲು ಕಟ್ಟವ್ನೆ ದೇವ್ರು, ಕಟ್ಟವ್ನೆ ದೇವ್ರು, ಕಟ್ಟವ್ನೆ ದೇವ್ರು, ಕಟ್ಟವ್ನೆ ದೇವ್ರು, ಕಟ್ಟವ್ನೆ ದೇವ್ರು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಾಗೆ ಲೈಫು, ಆಚೆಗಾಕೊಳ್ಳೆ ವೈಫು. My friend Harish Shetty has got a bar in Bachpe, and his ringtone is the same song, so I knew most of the words. So it was very well sung. I think I just sounded like the original song. So really well sung, and I think you really do well in singing, and I wish you all the best. ಲವ್ವು ನೋವು ಎರಡ ಅವಳಿ ಜವಳಿ ಇದ್ದಂಗೆ, ಮದುವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಂತೆ. ಮನೆಗೋದ್ರೆ ಅದೇ ಹೆಂಡತಿ, ಹಸಿರು ಕಲರ್ ಹಾಳೆ ನೈಟಿ, ಬ್ಯಾಂಕು ಸಾಲ ಕಾರು ಕ್ಯಾಸು, ಮನೆ ಬಾಡಿಗೆ ಮಕ್ಕಳು ಫೀಸು, ಅದೇ ಕುಕ್ಕರ್ ಅನ್ನ ಸಾರು.
ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಕಾರು ಮಿಡಲ್ ಕ್ಲಾಸು ಹಳೆ ಸ್ಕೂಟರ್ ಯಾವಾಗಂದ್ರೆ ಆವಾಗ ಪಂಚರ್ ಬಾಳು ಅಂದ್ರೆ ಏನು ಅಂತ ಹೇಳಲೇ ಮೆಡಿಸನ್ ಇಲ್ದೆ ಇರೋ ಕಾಯಿಲೆ ಇಲ್ಲಿಲ್ಲ ಯಾರು ಔಷಧಿ ಕೊಟ್ಟವ್ರು ಬಿಟ್ಟು ಕೊಳ್ಳೋರು ಬಿಟ್ಟು ಕೇಳಿ ಚೂರು ನಿಜವಾಗ್ಲು ಗುರುವೇ ನಿಜವಾಗ್ಲು ನಿಜವಾಗ್ಲು ಕೊಡುಕ್ರೆ ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಕಾಲು ಕೊಟ್ರು ಮಾಡ್ಲಿ ಲೈಫ್ ಆಚೆಗಾಕೊಳ್ಳ ವೈಫು ಖಾಲಿ ಕೊಟ್ರು ಮಾಡ್ಲಿ ಹಂಗೆ ಲೈಫು ಆಚೆಗಾಕೊಳ್ಳ ವೈಫು ಒಂದು ಓಡ್ಸವಳ ವೈಫು ರಜತ್ ಸಾರಿ ಸಿಂಗಿಂಗ್ ಇನ್ನೊಂದು ಸ್ವಲ್ಪ ಓಕೆ ವೆರಿ ಗುಡ್ ಸಿಂಗಿಂಗ್ ಹೇಗೆ ಇರಲಿ ಒಂದು ಡೈಲಾಗ್ ಹೇಳಿದ್ರಲ್ಲ ಖಾಲಿ ಬಾಟ್ಲು ಅದ್ರ ಜೊತೆ ಈ ಉಪ್ಪಿನಕಾಯಿ ನಮ್ಮೂರಲ್ಲಿ ಅದೇ ನಡೆಯೋದು ಸೊ ನೈಸ್ ಸೂಪರ್ ತುಂಬ ಫೀಲ್ ಮಾಡ್ಕೊಂಡ್ರೆ ಏನಾಯ್ತು ಹಾಗೇನಾಯ್ತು ಎಲ್ಲ ಹಳೆ ನೆನಪೆಲ್ಲ ಮತ್ತೆ ಬಂದು ಎಷ್ಟು ದೊಡ್ಡವ್ರು ನೀವು ಹಳೆ ನೆನ್ಪು ಬರ್ಬೇಕಾದ್ರೆ ಹಾಂ ಯಾವ ಕ್ಲಾಸ್ ಅದು ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಟ್ಟಿದೆ ಅದಕ್ಕೆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೇಕಾದ್ರೆ ಒಳಗಡೆ ಏನ್ ತಗೊಂಡಿದ್ರಿ ಏನೆಲ್ಲ ಇಲ್ಲೇ ಅದೇ ಗೊತ್ತಲ್ಲ ಅದ್ ನನ್ಗೆ ಗೊತ್ತಿಲ್ಲ ಅದಕ್ಕೆ ಇದು ಕೇಳಿದ್ದು ಉಪ್ಪಿನಕಾಯಿ ಜೊತೆ ಏನ್ ಉಪ್ಪಿನಕಾಯಿ ಬರುತ್ತೋ ಮಾತ್ರ ನಾನ್ ತಗೊಳ್ಳೋದು ಅದ್ರ ಜೊತೆಗೆ ಏನ್ ತಗೊಳ್ಳೋದು ನಂಗೆ ಗೊತ್ತಿಲ್ಲ ಅದಕ್ಕೆ ಕೇಳಿದ್ದು ಅದು ಏನ್ ತಗೊಂಡಿಲ್ಲ ಅದು ಹಾಗೆ ಹಾಗೆ ಬಂತು ಫೀಲ್ ವೆರಿ ನೈಸ್ ಜೋಕ್ಸ್ ಸೈಡ್ ಕಮೆಂಟ್ಸ್ ಕೇಳೋಣ ಹೌ ಡಿಡ್ ಯು ಫೀಲ್ ಹಾಡಿದೆ ನಿಂಗೆ ಗೊತ್ತಿಲ್ಲ ಇದು ಇಟ್ಕೊಳ್ಳಿ ಮತ್ತೆ ಬೇಕಾಗ್ಬೋದು ಓಕೆ ರೈಟ್ ಜಡ್ಜಸ್ ಎಸ್ ರಜತ್ ಎಸ್ ಮ್ಯಾಮ್ ಹೇಗನ್ನಿಸ್ತು ಮಜಾ ಬಂತು ಮಜಾ ಬಂತು ಮಾಜಾ ಬಂತು ಮಜಾ ಬಂತು ಮಜಾ ಬಂತು ಮಜಾ ಬಂತು ಓಕೆ ಗುಡ್ ಅಫ್ಕೋರ್ಸ್ ನಮಗೂ ಮಜಾ ಬಂತು ಇಲ್ಲ ಅಂತ ಹೇಳಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ ವೆರಿ ಗುಡ್ ಫಸ್ಟ್ ಆ್ಯಡ್ ಲಿಬ್ ಇದೆ ಅಲ್ಲ ಫಸ್ಟ್ ಹಮ್ ಅದರಲ್ಲಿ ಒಂದು ಇಂಪ್ರೂವೈಸ್ ಮಾಡಿದ್ರಿ ಹಾಡ್ಬೋದಾ ಇನ್ನೊಂದ್ಸಲಿ ಅದನ್ನು ಯಾವತ್ತು ಮನ್ಸ ಒಂಟಿ ಬಿಸಾಚಿ ಅಲ್ಲ ಸೌಜನ್ಯ ಅವರೇ ಖಾಲಿ ಕ್ವಾಟ್ರ್ ಬಾಟ್ಲ್ ಹಿಡ್ಕೊಂಡಾಗ ಇಷ್ಟೆಲ್ಲ ಇಂಪ್ರೂವೈಸ್ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಒರಿಜಿನಲ್ ಸಾಂಗಲ್ಲಿ ಇಲ್ಲ ಅಲ್ವಾ ಆ ಸಂಗತಿ ಇಲ್ಲ ಆ್ಯಂಡ್ ಅದು ಬಾಟ್ಲ್ ಖಾಲಿ ಆಗಿರ್ಲಿಲ್ಲ ಅದಕ್ಕೆ ಹಿಂಗೆಲ್ಲ ಬಂತು ಇಲ್ಲ ಖಾಲಿ ಆಗಿದ್ದಕ್ಕೆ ಈಗ ಬಂತು ಮ್ಯಾಮ್ ಇಲ್ಲಾಂದ್ರೆ ನಾನು ಕೇಳಿದ್ದಕ್ಕೆ ಇಲ್ಲ ಅಂದ್ರೆ ಇದೇನಪ್ಪ ಇದು ಯು ಸೋ ಮಚ್ ಮಹಾಗುರು ಗುರು ಅಣ್ಣ ಪ್ಲೀಸ್ Rajat, ಎಸ್ ಸರ್ why did you select this song? ಒಂದು ಸ್ವಲ್ಪ ವರ್ಸಟ್ಯಾಲಿಟಿಗೆ ಅಂತ ಮತ್ತೆ ಸ್ವಲ್ಪ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತ ಓಕೆ ವರ್ಸಟ್ಯಾಲಿಟಿಗೆ ಏನಿದೆ ವಾಟ್ ಈಸ್ ಅಂದರೆ ಈಗ ಕ್ಲಾಸಿಕಲ್ ಫಾಸ್ಟ್ ಎಲ್ಲ ಬಿಟ್ಟು ಸ್ವಲ್ಪ ಇದು ಬೇರೆ ಶೈಲಿ ಬರುತ್ತೆ ಅಂದರೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಕನ್ಸಿಸ್ಟೆನ್ಸಿ ಏನಾಗುತ್ತೆ ಅಂದರೆ ಐ ಡೋಂಟ್ ನೋ ನನಗೆ ಈ ರೌಂಡಲ್ಲಿ ನನಗೆ ಏನು ಅನಿಸ್ತಾ ಇದೆ ಯಾರ ಮೇಲೆ ನಾನು ಹೋಪ್ ಇಟ್ಕೊಂಡಿದ್ದೆ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಆ್ಯಾವ್ರೇಜ್ ಅನಿಸ್ತಾ ಇದೆ ಯಾರು ನಾವು ಬಿಟ್ಟಾಕಿದ್ದೀವಿ ಅವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ಇದು ಕನ್ಸಿಸ್ಟೆನ್ಸಿ ಏನು ಹೇಳ್ತಾ ಇದ್ದೀನಿ ಅಂದರೆ ಸಿಂಗಿಂಗ್ ಚೆನ್ನಾಗಿದೆ ಬಿಕಾಸ್ ಯು ಆರ್ ಕೇಪೇಬಲ್ ಆಫ್ ಡೂಯಿಂಗ್ ಮಚ್ ಬೆಟರ್ ಈ ಪರ್ಟಿಕ್ಯುಲರ್ ಸಾಂಗಲ್ಲಿ ಏನಾಯಿತು ಅಂದರೆ ಅಕಾರ್ಡಿಂಗ್ ಟು ಮೀ ಒಮ್ಮೆ ಪಕ್ಕ ಸಂಗತಿ ತಗೊಂಡು ಅಲ್ಲಿ ಫಸ್ಟಿಗೆ ಒಳ್ಳೆ ಗೆಳೆಯನೆಲ್ಲ ಬರುವಾಗ ಸಿಂಪಲ್ ಅಲ್ಲಿ ತಪ್ಪು ಮಾಡ್ತಾ ಇದೆಯಾ ಅಲ್ಲಿ ಶ್ರುತಿ ಹೋಯ್ತು ಆಮೇಲೆ ಆಟಿಟ್ಯೂಡ್ ಆಫ್ ಸಿಂಗಿಂಗ್ ಗಂಡು ಮಕ್ಕಳ ತವರು ಹಿಂಗೂ ಆಡ್ತೀಯ ಗಂಡು ಮಕ್ಕಳ ತವರು ಇದು ಆಡ್ತಾ ಇದೆಯಾ ಯಾವತ್ತು ಆಟಿಟ್ಯೂಡ್ ಒಂದು ನಶಾ ಬಂದ ಮೇಲೆ ಎವ್ರಿಥಿಂಗ್ ಗೋಸ್ ಅ ಲಿಟಲ್ ಸ್ಲೋ ಇವನ್ ಗ್ರೂವಿಂಗ್ ಆಗಲಿ ಇಟ್ ಹ್ಯಾಸ್ ಗಾಟ್ ಅ ಪ್ಯಾಟರ್ನ್ ಆಫ್ ಡೂಯಿಂಗ್ ಇಟ್ ಕರೆಕ್ಟ್ ಇಂಥ ಸಾಂಗಲ್ಲಿ ನೀನು ವರ್ಸಟ್ಯಾಲಿಟಿ ಅಂದ್ಕೂಡಲೇ ಎಕ್ಸ್ಪ್ರೆಷನ್ ತೋರಿಸ್ಬೇಕು ಆರ್ಎಲ್ಸ್ ಯು ಹ್ಯಾವ್ ಟು ಶೋ ದ ಸಿಂಗಿಂಗ್ ನೀನೇನು ಮಾಡಿದೆ ಅಂದರೆ ಎರಡರ ಮಧ್ಯದಲ್ಲಿದೆ ನಾನು ಸೊ ಯು ಡೋಂಟ್ ನೋ ವಿಚ್ ಟು ಫಾಲೋ అయితే ಆಮೇಲೆ ಏನಾಗುತ್ತೆ ವೈಲ್ ಯು ಆರ್ ಡೂಯಿಂಗ್ ಇಟ್ ವಿ ಥಿಂಕ್ ಯು ಟೇಕಿಂಗ್ ಇಸ್ ದ ಕಾಂಪಿಟೇಷನ್ ಲೈಟ್ಲಿ ಅನಿಸ್ತಾ ಇರುತ್ತೆ ಸೊ ಯು ಮಚ್ ಯು ಗಟ್ ಯಾಕೆಂದ್ರೆ ಮುಂಚಿನ ರೌಂಡಲ್ಲಿ ಯು ಹ್ಯಾವ್ ರಿಯಲಿ ಡನ್ ವೆಲ್
ದಿಸ್ ಒನ್ ಇಟ್ ಈಸ್ ಓಕೆ ನನ್ನ ಲೆಕ್ಕದಲ್ಲಿ. ವೈಲ್ ಆ್ಯಸ್ ಅ ಕಾಂಪಿಟಿಷನ್ ಗೋಸ್ ಐ ಥಿಂಕ್ ಲೋಡ್ ಜಾಸ್ತಿ ಆಗ್ತಾ ಇರುತ್ತೆ. ಇದು ಓಕೆ, ವರ್ಸ್ಟಾಲಿಟಿ ವಾಟ್ ಯುವರ್ ಶೋನ್ ಇಸ್ ಓಕೆ. ಬಟ್ ಏನಾಗುತ್ತೆ ಅಂದರೆ ದ ಬೇಸ್ ಆಫ್ ದಿಸ್ ಸಾಂಗ್ ಈಸ್ ದ ನಶಾ ಆರ್ ದ ಫೀಲ್. Feel is more important than the lyrics or the singing. The singing style is important. That's what Vijay Prakash naturally has got a laid back attitude towards the song. Vijay Prakash natural ಹಾಡಿದಾಗಲೂ ಅವರು ಇಟ್ಸ್ ಸೌಂಡ್ಸ್ ವೆರಿ ಕ್ಯಾಶುವಲ್. ಅದು ಪಕ್ಕ ಈ ಸಾಂಗ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಬಟ್ ವೈಲ್ ಯು ಆರ್ ಸಿಂಗಿಂಗ್ ಯು ಆರ್ ಪಕ್ಕ ಆನ್ ದ ಗ್ರೂವ್. ಯಾವಾಗಲೂ ಪಕ್ಕ ಆನ್ ದ ಗ್ರೂವ್ ಬರಲ್ಲ. ಯು ಹ್ಯಾವ್ ದಟ್ ಲೇಡ್ ಬ್ಯಾಕ್ ಸ್ಟೈಲ್. ಅದು ನಿನಗೆ ಸಡನ್ ಏನು ಗೊತ್ತಾ, ಸಡನ್ ಮಾಡ್ತೀಯದು ಒನ್ಸ್ ಯು ಆರ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಸಡನ್ಲಿ ಯು ಆರ್ ಗೋಯಿಂಗ್ ಟು ದಿಸ್, ಯು ಆರ್ ಸ್ವಿಚಿಂಗ್ ಮೋಡ್ಸ್ ಅಂತ ಅನಿಸ್ತಾ ಇತ್ತು. ಸೊ ಐ ಥಿಂಕ್ ಒಂದು ಸಾಂಗ್ ಅಂತ ಯಾವಾಗ ಟೋಟಲ್ ನೋಡುವಾಗ ಇಟ್ ಶುಡ್ ಎಪೀಲ್ ಅಂತ ಆಗುತ್ತೆ. ದ್ಯಾಟ್ ಐ ಥಿಂಕ್ ವಾಸ್ ಅ ಲಿಟಲ್. ಐ ಆಮ್ ನಾಟ್ ಟಾಕಿಂಗ್ ಆಫ್ ಶ್ರುತಿ ತಾಳ ಮಾತು ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಆಫ್ ನೀನು ಏನು ವರ್ಸ್ಟಾಲಿ ಅಂತ ತೋರ್ಸೋಕೆ ಹೋಗ್ತಿದೆಯಾ ಅದು ಕನ್ವೆ ಆಗಬೇಕು. ಓಕೆ, singing was pretty good, and I'm not talking about singing. Singing was pretty good, but the attitude, I don't know. I was not much convinced. It convey ಆಗ್ತಾ ಇರಲಿಲ್ಲ. That's it. Competition is serious, so you have to be a little serious. Right, Rajat. Bye. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಏನು ಹೇಳಲಿಕ್ಕಿದೆ? ಏನಿಲ್ಲ, ನೆಕ್ಸ್ಟ್ ಟೈಮ್ ಸ್ವಲ್ಪ ಇನ್ನೂ ಒಳ್ಳೆ ಆಡ್ತೀನಿ. ಅಲ್ಲ, ಹಾಕೊಂಡು ಬಂದು ಹಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಾಪಲ್ಲಿ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಪವರ್ ಗ್ರೋ, ಮಾತಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮಂಗಳೂರು. ಇವರಿಗೆಲ್ಲರ ಥ್ಯಾಂಕ್ಸ್ ಅನ್ನ ಹೇಳ್ತಾ ವಿ ಟೇಕಿಂಗ್ ಅ ವೆರಿ ಶಾರ್ಟ್ ಬ್ರೇಕ್. I felt this was a wrong selection of song. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. Welcome back after that short break to Kane Properties presents Namma Super Singer Bale Padapanle, powered by Citadel Developers and Malaika the Sari Shop, co-powered by Sun Premium Refined Sunflower Oil ಹಾಗೂ ಅರುಣಾ ಮಸಾಲಾ. ನಮ್ಮ ಈ ಕಾರ್ಯಕ್ರಮದ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿದ್ದಾರೆ ಪವರ್ ಗ್ರೋ, ಆಪಲ್ ಕಂಪ್ಯೂಟರ್ಸ್, ಸ್ಮರಣಿಕಾ ಉಡುಪಿ. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ಕರೆಯುವಂತ ಸಮಯ. ಮಂಗಳೂರಿನ ಕುನಾಲ್ ಗಾಂಜಾವಾಲಾ ಅಂತ ಹೆಸರನ್ನ ಪಡ್ಕೊಂಡಿದ್ದಂತ ಇವರು ಈಗ ಈ ವೇದಿಕೆ ಮೇಲೆ ಟಾಪ್ 24 ಕಂಟೆಸ್ಟೆಂಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. 18ಗೆ ಹೋಗ್ತಾರಾ ಇಲ್ವಾ ಅದು ಡಿಪೆಂಡ್ಸ್ ಆನ್ ಹಿಸ್ ಪರ್ಫಾರ್ಮೆನ್ಸ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಪ್ರಶಾಂತ್. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ಮೂರನೇ ಆಧಾರ ಈ ಕಲೆಯ ಸಿಂಗಾರ, ಬಂಗಾರ ತೇರೇರಿ ಮೂಡಣ ಸಿಂಧೂರ. ದಿನ 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 ಹೊಸದಾಗಿದೆ, ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ. ಸ್ವರ ಸ್ವರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ. ಕಣ 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 ಕರೆ ನೀಡಿದೆ. ನೀನೊಮ್ಮೆ ಬಂದೇ ಹಿತವಾಗಿ ಹಾಡು.
ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ಓಕೆ ಪ್ರಶಾಂತ್ ಅವರೇ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಯಾವಾಗಲೂ ಕುನಾಲ್ ಗಾಂಜಾವಾಲ ಸಾಂಗ್ಸ್ ಹಾಡೋರು ಇವತ್ತು ವಿಭಿನ್ನವಾದಂಥ ಒಂದು ಸಾಂಗನ್ನು ಸಿಲೆಕ್ಟ್ ಮಾಡಿದ್ದೀರಾ. ಎನಿ ಸ್ಪೆಸಿಫಿಕ್ ರೀಸನ್? ಇಮಿಟೇಷನ್ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂತ. ಮತ್ತು ಜಾಸ್ತಿ ಟರ್ನಿಂಗ್ಸ್ ಇರೋ ಸಾಂಗ್ಸನ್ನು ನಾನು ಜಾಸ್ತಿ ಹಾಡಲಿಲ್ಲ. ಲಾಸ್ಟ್ ಪರ್ಫಾರ್ಮೆನ್ಸಲ್ಲಿ ಹೇಳಿದರು, ಅದಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹಾಡಿ ಫ್ಲೇವರ್ ತೋರಿಸೋಣ ಅಂತ. ಓಕೆ, ಈ ಫ್ಲೇವರ್ ಇಷ್ಟ ಆಗಿದೆಯಾ ಇಲ್ವಾ ನೋಡೋಣ ಜಡ್ಜಸ್ಗೆ. ಕಿಟ್ಟು ಸರ್. ಓಕೆ ಪ್ರಶಾಂತ್ ಸರ್, ಪ್ರತಿಯೊಂದು ಸಲ ನೀವು ಕುನಾಲ್ ಗಾಂಜಾ ಅವರ ಸ್ಟೈಲ್ನಲ್ಲೇ ಹಾಡ್ತಾ ಇದ್ರಿ ಅಲ್ವಾ? ಈ ಹಾಡು ಹಾಡಿದಾಗ ಏನು ಅನಿಸ್ತಾ ಇದೆ? ಸ್ವಲ್ಪ ಚೇಂಜಸ್ ಇದೆ ಅಂತ ಅನಿಸುತ್ತೆ. ಮತ್ತೇನು ಅನಿಸ್ತು? ವರ್ಕೌಟ್ ಆಯಿತು ಅಂತ ಅನಿಸ್ತಾ? ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನನ್ನ ಪ್ರಕಾರ ವರ್ಕೌಟ್ ಆಯ್ತಂತ ಇದೆ, ಮತ್ತೆ ಗೊತ್ತಿಲ್ಲ. ಓಕೆ, ನೀವು ಎಫರ್ಟ್ಸ್ ಹಾಕಿದ್ದೀರಾ, ಬಟ್ ಏನಾಗ್ತಾ ಇದೆ ಅಂದರೆ ನೀವು ಹಾಡೋದು ನಮಗೆ ಕೇಳಿಸುವಾಗ ಕ್ಲಾರಿಟಿ ಇರಲಿಲ್ಲ. ಪಲ್ಲವಿ ಚರಣ ಯಾವುದೂ ಕೂಡ ಕ್ಲಾರಿಟಿ ನನಗೆ ಕಾಣಿಸ್ತಾ ಇರಲಿಲ್ಲ. ಆ ಸ್ಟಫ್ ಇರಲಿಲ್ಲ ಆ ಸಿಂಗಿಂಗಲ್ಲಿ. ಸ್ಟಫ್ ಇನ್ ದ ಸೆನ್ಸ್ ಎನರ್ಜಿ, ಹೌದಾ? ಅದೊಂದು ಮಿಸ್ ಆಗ್ತಾ ಇತ್ತು. ಬಟ್ ನಾನು ನಿಮ್ಮನ್ನು ಬ್ಲೇಮ್ ಮಾಡಲ್ಲ, ಯಾಕಂದರೆ ನಿಮ್ಮ ವಾಯ್ಸ್ ಸ್ಟ್ರಕ್ಚರ್ ಆಗಿರ್ಬೋದಲ್ವಾ? ಹಾಂ, ಓಕೆ. ಬಟ್ ನಿಮ್ಮಲ್ಲಿ ಪ್ಯಾಷನ್ ತುಂಬ ಚೆನ್ನಾಗಿದೆ. ಬಟ್ ಈ ರೀತಿ ಹಾಡುಗಳನ್ನು ಹಾಡುವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ನೀವು. ಐ ಡೋಂಟ್ ನೋ ಮುಂದೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ನೀವು. ಏನಿಲ್ಲ, ಓಪನ್ ವಾಯ್ಸಲ್ಲಿ ಹಾಡಿ. ದಟ್ಸ್ ವಾಟ್. ಓಕೆ, ಶೂರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ರಾಜ್ ಸರ್. ಪ್ರಶಾಂತ್ ಸರ್ ನಮಸ್ತೆ. ಕಜಟನ್ ಹೇಳ್ದಂಗೆ ಆ ವಾಯ್ಸ್ ಕ್ಲಾರಿಟಿ ಇರಲಿಲ್ಲ, ಡಿಕ್ಷನ್ ವರ್ಡ್ಸ್ ಎಲ್ಲ ಕ್ಲಿಯರಾಗಿ ಅರ್ಥ ಆಗ್ತಾ ಇರಲಿಲ್ಲ. ಅದು ನೀವು ಸ್ವಲ್ಪ ಅದ್ರ ಬಗ್ಗೆ ಇಂಪ್ರೂವ್ ಮಾಡ್ಕೊಳ್ಬೇಕಂತ. ಓಪನ್ನೆಸ್, ಥ್ರೋನೆಸ್ ಸ್ವಲ್ಪ ಕಡಿಮೆ ಇತ್ತು. ಓಕೆ. ಆಮೇಲೆ ಚರಣ ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಅದು ಒಂಥರ ಅಬ್ರಪ್ಟ್ ಕಟ್ ಆಗ್ತಾ ಇತ್ತು. ಕೊನೆಯವರೆಗೆ ಡಿಟೇಲ್ ಆಗಿ ಕೇಳಬೇಕಲ್ಲ, ದೋಸ್ ಥಿಂಗ್ಸ್ ವೇರ್ ಮಿಸ್ಸಿಂಗ್. ಓಕೆ ಸರ್. ಬಟ್ ಇದು ಕುನಾಲ್ ಗಾಂಜಾಲ್ ಥರನೇ ಕೇಳ್ತಾ ಇತ್ತು ನೀವು ಹಾಡ್ತಾಯಿದ್ರಿ. ಆಮೇಲೆ ಕೇಳು ನೀನು ಅಲ್ಲಿದೆಯಲ್ಲ ಆ ಪಲುಕು ನೀವು ಹಾಡ್ತಿದ್ರಿ, ಅದು ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ. ಅದು ನಿಮ್ಗೆ ಗೊತ್ತಾಗಿರ್ಬೋದೇನೋ. ಎಸ್ ಸರ್, ಗೊತ್ತಾಯ್ತು. ಪ್ರಶಾಂತ್ ಸರ್, ಈ ಸಾಂಗ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ఇంకొన్ని సాంగ్ ఇష్ట ఫస్ట్ ఆఫ్ ఆల్ బొక్క ಐಟ್ ಒಂಚೂರು ಫೀಲ್ ಉಂಡು, ಸೊ ಚೂರು ಟರ್ನಿಂಗ್ಸ್ ಪೂರ ಉಂಡು, ಅದಕ್ಕೋಸ್ಕರ ಯೂಸ್ ಮಾಡಿ. ಓಕೆ, ಆ್ಯಕ್ಚುಲಿ ಎಂಕಲ ಇಷ್ಟ ಸಾಂಗ್ ಒಂದು ಎಡ್ಡೆ ಸಾಂಗ್. ಎಸ್ ಸರ್. ಮಾತ್ರ ಒಂದು ಸಿಂಗ್ ಮಲ್ಪರ ಬಂಗ ಇತ್ತಿನ ಸಾಂಗ್ అయితే ಒಂದು ದಿಸ್ ನೀಡ್ಸ್ ಟು ಬಿ ವೆಲ್ ಟ್ರೈನ್ಡ್ ಸಿಂಗರ್ ಪನೋಡೋಣ నేను అయితే ఏం చేస్తుంది యాక్చువల్లీ యూఆర్ ఏ న్యాచురల్ సింగర్ అయితే ನೆಟ್ ತುಂಬ ರಜತ್ ಇಸ್ ಎ ಟ್ರೈನ್ ಸಿಂಗರ್ ಎಲ್ಲಿ ಹೊಡೆದು ಇಂಕ್ಲ ಗೊತ್ತಾ ಉಂಡು ಲೈಕ್ ಟ್ರೈನ್ ಆಂಡ್ ಇರ್ ನ್ಯಾಚುರಲ್ ಸಿಂಗರ್. ಸೊ ಬೇಸಿಕಲಿ ನ್ಯಾಚುರಲ್ ಅದೇ ಬರ್ಪುಂಡು. ಏಪಲ ಕ್ಲಾಸಿಕಲ್ ಹತ್ತದ ಈ ಪಲ್ಕ್ ಈ ಟರ್ನಿಂಗ್ ಪಂಡರದೆ ಒಂದು ಪನೋಡೋಣ. ಯು ಶುಡ್ ಹ್ಯಾವ್ ದಟ್ ಮಾಸ್ಟರ್ ಆಫ್ ದ ಆರ್ಟ್. ಯು ಶುಡ್ ಮಾಸ್ಟರ್ ದ್ಯಾಟ್. ಇಜಿನ ಸ್ಟೇಜ್ಡ್ ಹೊರ ಬರ್ಪುಂಡು ಹೊರ ಬರ್ಪುಜಿ. ಓಕೆ, ಒಂತ ಎನ್ನಲೆ ಕೂಡಿರ ಈ ಸಾಂಗ್ ಒಂತ ಬಂಗಾಣ ಏನಂದಾಜು ಒಂದು ಐಕೆ ಹಾಕಲ್ ಪಂಡರತ್ತೆ ಇರ್ ಸಾಫ್ಟ್ ಮಲ್ತ್ ಪಂಡಾರು ಕೆಲವು ಕಡೆ ಇಟ್ಟು ಥ್ರೋ ಬೋರ್ಡ್ ಅಲ್ಪ ಬರಂದಜಿ ಇರ್ ಸಾಫ್ಟೇ ಬಂದಿತ್ತಾರೆ. ಇವು ಕೂಡ ಲವ್ಲಿ ವಾಯ್ಸ್, ಇರ್ನ ವಾಯ್ಸ್ ಸ್ಟ್ರಕ್ಚರ್ ಉಂಡು, ಅದು ಇರ್ನ ಲೋಸ್ ಅವಡು ಬೇಸ್ ಎಡ್ಡೆ ಉಂಡು. ಏನೆಲ್ಲ ಕೂಡ ಒಂದು ಐ ಫೆಲ್ ದಿಸ್ ವಾಸ್ ಅ ರಾಂಗ್ ಸೆಲೆಕ್ಷನ್ ಆಫ್ ಸಾಂಗ್. ಸೊ ಶ್ರುತಿ ಅಲ್ಪ ಬಗ ಟರ್ನಿಂಗ್ಸ್ ಮಸ್ತ್ ಉಂಟು ನೆಟ್ ಒಂದು ಬಂಗ ಬಣ್ಣಗೆ ಇಟ್ಸ್ ಲವ್ಲಿ ಕಂಪೋಸಿಷನ್, ಲವ್ಲಿ ಸಾಂಗ್ ಪಂಡ್ರ ಒಂದೇ ಬಂಗ ಉಂಡು. ಎನ್ಲೆ ಕೂಡ ಯು ಕುಡ್ ಹ್ಯಾವ್ ಸೆಲೆಕ್ಟೆಡ್ ಈಸಿ ಸಾಂಗ್ ಅಂತ ಹೋಜಿನ. ಓಕೆ, ರೈಟ್ ಪ್ರಶಾಂತ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಸೊ ಪ್ರಶಾಂತ್ ಇದು ಮಸ್ತ್ ಟ್ರೈ ಮಾಡ್ತಂದಿಲ್ಲ ಕುನಾಲ್ ವಾಂಜನ್ ದೂರದಿ ಓಡು ಒಂದು ಅಣ್ಣ ಕುನಾಲ್ ಗಾಂಜ ಒಳಗಿರೇನು ಬಿಡ್ರೆ ಇಷ್ಟ ಐತಿ ಇದನ್ನ ಪಿರಾವಡ್ದೆ ಬರೋದಿಲ್ಲ ಅದೇ. ಓಕೆ, ಎನಿವೇಸ್ ವೆರಿ ವೆಲ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ದಿನದ 4 ಕಂಟೆಸ್ಟೆಂಟ್ಸನ್ನು ಸ್ಟೇಜಿಗೆ ಕರೀತಾ ಇದ್ದೇವೆ. ಐರಾ ಆಚಾರ್ಯ, ಕುಮಾರ್, ರಜತ್ ಹಾಗೂ ಪ್ರಶಾಂತ್. when the going gets tough, the tough gets going. ಸೊ ಈ ರೌಂಡಲ್ಲಿ ಯಾರು ಇಬ್ಬರು ಸೇಫ್ ಆಗಿದ್ದಾರೆ, ಯಾರು ಡೇಂಜರ್ ಝೋನಿಗೆ ಹೋಗ್ತಾರೆ ಅನ್ನುವಂಥ ಈ ಕಷ್ಟಕರವಾದಂಥ ಕೆಲಸವನ್ನು
we hand it over to Guru Anna, please. ಅದಕ್ಕಿಂತ ಮುಂಚೆ ವಿಲ್ ಗೋ ಫಾರ್ ಪಾಸಿಟಿವ್. ಯಾರು ಚೆನ್ನಾಗಿ ಹಾಡಿದ್ರು ಅಂತ. ಸೌಜನ್ಯ, ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಹಾಡಿದ್ರಿ ರೌಂಡಲ್ಲಿ? Guru Anna, it's okay. Please. ಅಲ್ಲ, ಹೇಳ್ಬೋದು ನಿಮಗೆ. All sang well. ನೋ, ಆಲ್ ಸ್ಯಾಂಗ್ ವೆಲ್. ಹೂ ವಾಸ್ ದ ಬೆಸ್ಟ್ ಅಮಂಗ್? ಬೆಸ್ಟ್ ಇಬ್ಬರಿಗೆ ಹೇಳಿ. I liked Ira's performance the best. And I liked Rajat's performance. Okay. We'll ask the judges who's the singer of the day. ಇವತ್ತಿನ ಬೆಸ್ಟ್ ಸಿಂಗರ್. ಇಷ್ಟು ಜನ ಹುಡುಗರ ಮಧ್ಯೆ ಒಬ್ಬಳೇ ಹುಡುಗಿನ ನಿಲ್ಲಿಸ್ಬಿಟ್ಟು ಹಾಡಿಸಿದ್ದೀವಿ, ಅವಳಿಗೆ ಕೊಡಲೇಬೇಕು. ಶಿ ಈಸ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಐರಾ. Congratulations. थोड़ा थोड़ा सवाब है, थोड़ा थोड़ा गुनाह है, फितरती तेरी ना खुली किताब है, तेरी नीयत खराब है. ಆ್ಯಂಡ್ ಇಬ್ಬರು ಇವತ್ತು ಡೇಂಜರ್ ಝೋನ್ಗೆ ಹೋಗಬೇಕು ಅಲ್ವಾ? ಈ ಕೆಲಸನ ನಾನು ಉಳಿದಿರೋ ಜಡ್ಜಸ್ಸಿಗೆ ಕೊಡ್ತೇನೆ. ಪ್ಲೀಸ್ ಸರ್. ಸೊ ಹೋದ ಎಪಿಸೋಡಲ್ಲಿ ಇಬ್ಬರು ಡೇಂಜರ್ ಝೋನಿಗೆ ಬರ್ತಾ ಇದ್ದಾರೆ. ಈ ಎಪಿಸೋಡಲ್ಲಿ ಇಬ್ಬರು ಡೇಂಜರ್ ಝೋನಿಗೆ ಬರ್ತಾ ಇದ್ದಾರೆ. ಆ ಒಟ್ಟಿಗೆ 4 ಜನ ಡೇಂಜರ್ ಝೋನಲ್ಲಿ ಇಬ್ಬರು ಖಂಡಿತವಾಗಿ ನಮ್ಮನ್ನು ಬಿಟ್ಟು ಹೋಗಬೇಕಾಗತ್ತೆ. ಸೊ ಇದರಲ್ಲಿ ಸೋಲು ಗೆಲವಲ್ಲ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಲಕ್. ಇವತ್ತು ನಮ್ಮ ದಿವಸ ಚೆನ್ನಾಗಿರಲ್ಲ. ಎವ್ರಿಬಡಿ ಈಸ್ ಪ್ರಾಮಿಸಿಂಗ್. ಅಷ್ಟು ಇಲ್ದಿದ್ರೆ ಈ ಲೆವೆಲಿಗೆ ಬರಲ್ಲ ನೀವು ಸಿಂಗಿಂಗಲ್ಲಿ. ಸೊ ಐ ಫಸ್ಟ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಲೆಟ್ಸ್ ಗೋ ಟು ಜಜಸ್ ಟೆಲ್ಲಿಂಗ್ ಹೂಸ್ ಇನ್ ದ ಡೇಂಜರ್ ಝೋನ್. Prashant, Kumar and Rajat. Okay, anyways, Ira is selected. ರಜತ್ ಎಲ್ಲ ಕಡೆ ಚೆನ್ನಾಗಿತ್ತು, ಶ್ರುತಿ, ತಾಳ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಹಾಡಿಗೆ ಬೇಕಾದ ಆ್ಯಟಿಟ್ಯೂಡ್ ವಾಸ್ ಮಿಸ್ಸಿಂಗ್. ದಟ್ ಡ್ರಂಕರ್ಡ್ ಹಾಡೋ ಸಾಂಗ್ ಓಕೆ ನೀಟಾಗಿ ಹಾಡಿದ್ದೀರಾ, ಏನು ಮೀಟ್ರಿಗಿಟ್ರೆ ಎಲ್ಲ ಚೆನ್ನಾಗಿದೆ. ಬಟ್ ದಟ್ ಆ್ಯಟಿಟ್ಯೂಡ್ ವಾಸ್ ಮಿಸ್ಸಿಂಗ್. ಡೋಂಟ್ ಟೇಕ್ ಇಟ್ ಆಸ್ ಲೈಟ್. ಎವ್ರಿ ಸಾಂಗ್, ಎವ್ರಿ ರೌಂಡ್ಸ್ ಇಟ್ಸ್ ಇಂಪಾರ್ಟೆಂಟ್. ಓಕೆ. ಪ್ರಶಾಂತ್, ಚೆನ್ನಾಗಿ ಹಾಡಿದ್ದೀರಿ. ಬಟ್ ನಾನು ಹೇಳ್ದಲ್ಲ, ಆ ಡಿಕ್ಷನ್ಸ್ಗಳು ಸ್ವಲ್ಪ ವರ್ಡ್ಸ್ ಕ್ಲಾರಿಟಿ ಇರಲಿಲ್ಲ, ಆ ಪಲುಕುಗಳು ದೇರ್ ವೇರ್ ಮಿಸ್ಸಿಂಗ್. ಆ್ಯಂಡ್ ಕುಮಾರ್, ಆ ಸಾಂಗ್ನ ರಿಯಲ್ ಟೇಸ್ಟ್, ಫೀಲ್ ಇಟ್ ವಾಸ್ ಮಿಸ್ಸಿಂಗ್. ಸೊ ನಾವೆಲ್ಲ ಜಡ್ಜ್ ಒಟ್ಟಾಗಿ ಡಿಸೈಡೆಡ್ ರಜತ್, ಯು ಆರ್ ಸೇಫ್. And Kumar and Prashant, you both are in danger zone. ಇದರ ಅರ್ಥ ನೀವು ಎಲಿಮಿನೇಟ್ ಆಗಿಲ್ಲ. there is time. Let's hope for the best. Thank you. KN Properties presents ನಮ್ಮ ಸೂಪರ್ ಸಿಂಗರ್. Stay tuned, ಯಾಕಂದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಬರ್ತಾ ಇದೆ ಇನ್ನಷ್ಟು ಟ್ವಿಸ್ಟ್, ಇನ್ನಷ್ಟು ಫ್ಲೇವರ್. Keep watching ನಮ್ಮ ಟಿವಿ, the pulse of coastal Karnataka.